ಮನೆಯಲ್ಲಿ ಯಾರೂ ಇಲ್ಲ ಅಂತ ರೊಮ್ಯಾನ್ಸ್ ಮಾಡಲು ಪ್ರಿಯಕರನನ್ನ ಮನೆಗೆ ಆಹ್ವಾನಿಸಿದ ಪ್ರಿಯತಮೆಯೊಬ್ಬಳು ಪೇಚಿಗೆ ಸಿಲುಕಿಕೊಂಡಿದ್ದಾಳೆ. ಈ ಕುರಿತಾದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಯುವತಿ ಮಾಡಿದ ಐಡಿಯಾ ನೋಡಿ ಜನ ದಂಗಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಪ್ರಿಯತಮೆ ಜೊತೆ ರೊಮ್ಯಾನ್ಸ್ ಮಾಡಲು ಮನೆಯೊಳಗೆ ಯುವಕ ಬಂದಿದ್ದಾನೆ. ಇದನ್ನು ನೋಡಿದ ಯಾರೋ ಮನೆಯವರಿಗೆ ಸುದ್ದಿಯನ್ನು ಮುಟ್ಟಿಸಿದ್ದು ಮನೆಯವರು ಕೂಡ ವಾಪಸ್ ಆಗಿದ್ದಾರೆ. ಆದರೆ ಮನೆಯವರು ಬಾಗಿಲು ಬಡಿಯುತ್ತಿದ್ದಂತೆ ಪೇಚಿಗೆ ಸಿಲುಕಿಸಿದ್ದ ಯುವತಿ ತಕ್ಷಣ ಒಂದು ಪ್ಲಾನ್ ಮಾಡಿ ಬಳಿಕ ಬಾಗಿಲನ್ನು ತೆರೆದಿದ್ದಾಳೆ. ಒಳಬಂದ ಮನೆಯವರಿಗೆ ಮನೆಯಲ್ಲಿ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಾಣಿಸಿದೆಯಾದರೂ ಯುವಕ ಕಾಣಿಸಿಲ್ಲ. ಈ ವೇಳೆ ಅನುಮಾನ ಬಂದು ಅಲ್ಲೇ ಇದ್ದ ಸಣ್ಣದೊಂದು ಟ್ರಂಕ್ ಓಪನ್ ಮಾಡಲು ಹೇಳಿದ್ದಾರೆ. ಈ ವೇಳೆ ಯುವತಿ ಟ್ರಂಕ್ ಓಪನ್ ಮಾಡಲು ಹಿಂದೆಟು ಹಾಕಿದ್ದು ಕೊನೆಗೂ ಮನೆಯವರ ಬೆದರಿಕೆಗೆ ಟ್ರಂಕ್ ಓಪನ್ ಮಾಡಿದ್ದಾಳೆ. ಈ ವೇಳೆ ಟ್ರಂಕ್ ಒಳಗೆ ಅಡಗಿದ್ದ ಯುವಕ ಹೊರ ಬಂದಿದ್ದಾನೆ. ಆತಂಕದ ನಡುವೆಯೂ ಅಷ್ಟೊಂದು ಸಣ್ಣ ಟ್ರಂಕ್ನಲ್ಲಿ ತನ್ನ ಪ್ರಿಯತಮನನ್ನ ಬಚ್ಚಿಟ್ಟ ಯುವತಿಯ ಬುದ್ಧಿವಂತಿಕೆ ಬಗ್ಗೆ ಜನ ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಮನೆಯವರ ಕಣ್ಣಿಗೆ ಮಣ್ಣೆರಚಿ ಇಂತಹ ಕೆಲಸ ಮಾಡಿದ ಯುವತಿಯ ಬಗ್ಗೆ ಕೆಲವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. नहीं वीडियो कने ठीक बारी बसे विश्वास कर वीडियो करबी माने तू भी फसी तू तू ताले खोल रे वीडियो नहीं करबे पिला जा मां दिया वीडियो कर दो खाना देखा दरकार है जहां के चला मौसी मौसा फसी बोलबी हला वीडियो है नहीं मौसी तुम पापा ना बेटा को तब खोल की बोले आई आगे खोल खोल मोबाइल तार फोन डाल तुम्हें छुआ दरकार नहीं का जेदा होती तू छा दे खोल बस खोल वीडियो करो पूरा वीडियो को करो मौसी एमती है परबनी कौन साल में वीडियो है परबनी की पे परबनी तू बक्सरा काहे खोल तूने 10 पिलाडा पाटी को लाने फुल फुल में बाहर जावे बस तू खोल तो मुंसो मार दो तू नहीं वीडियो ना करिया ना ये प्रभु हां वीडियो ना कौन मुंसो तू तो मैं आज को नहीं तू कौन बैठी तू की मैं आज करूं तो कैसे रखा वीडियो